ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಅಂಕತಡ್ಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ಕೊಠಡಿಯಲ್ಲಿ ನಡೆದ ನಮಾಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಲಾಭಿವೃದ್ಧಿ ಸಮಿತಿ ಶಿಕ್ಷಣ ಇಲಾಖಾಧಿಕಾರಿಗಳ ನೇತೃತ್ವದಲ್ಲಿ ನಡೆದ ಸಭೆ ಮುಕ್ತಾಯಗೊಂಡಿದೆ। ಈ ಕುರಿತು ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿ ಲೋಕೇಶ್ ಅವರು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದು, ನಮಾಜ್ ಪ್ರಕರಣ ತಿಳುವಳಿಕೆಯ ಕೊರತೆಯಿಂದ ನಡೆದಿದೆ। ಸಭೆಯಲ್ಲಿ ಶಾಲಾ ಕೊಠಡಿಯಲ್ಲಿ ಇಂತಹ ಘಟನೆ ಮತ್ತೆ ಮರುಕಳಿಸದಂತೆ ನಿರ್ಣಯ ತೆಗೆದುಕೊಳ್ಳಲಾಗಿದೆ। ಇನ್ನು ಮುಂದೆ ಶಾಲೆಯಲ್ಲಿ ಶೈಕ್ಷಣಿಕ ವಿಚಾರ ಹೊರತುಪಡಿಸಿ ಯಾವುದೇ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಅವಕಾಶವಿಲ್ಲ। ಈ ಬಗ್ಗೆ ಸಮಿತಿ ಎಲ್ಲಾ ಸದಸ್ಯರ ಜೊತೆ ಚರ್ಚೆ ನಡೆಸಲಾಗಿದೆ ಎಂದು ಮಾಹಿತಿ ನೀಡಿದರು। ಇನ್ನು ಅದರ ಮೇಲೆ ಯಾವುದು ಇಲ್ಲ ಅಂತ ಅದರಾಗಿ ಎಲ್ಲ ಪರಿಹಾರ ಕಂಡುಹಿಟ್ಟಿದ್ದಾರೆ। ಇವತ್ತು ಎಲ್ಲ ಅಧಿಕಾರಿಗಳು ಬಂದು ಅವರು ಇದು ಮಾಡಿಬಿಟ್ಟಿದ್ದಾರೆ ಸಮಯ ಹೇಳಿ। ಇನ್ನು ಇಲ್ಲ ಆಗೋದಿಲ್ಲ, ಇನ್ನು ಮೇಲೆ ಇದು ಯಾವ ರೀತಿ ಚಟುವಟಿಕೆ ನಡೆಯುವುದಿಲ್ಲ। ನಿನ್ನೆಯ ವಿಷಯವನ್ನು ಆಕಸ್ಮಿಕವಾಗಿ ನಡೆದೋಗಿದೆ, ಅದನ್ನು ಬಿಟ್ಟು ಇನ್ನು ಮುಂದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಈ ವಿಷಯವನ್ನು ಬಿಟ್ಟು ಎಲ್ಲರೂ ಒಗ್ಗಟ್ಟಿನಿಂದ ಈ ಶಾಲೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತೇವೆ ಅಂತೇಳಿ ನಿರ್ಣಯಿಸಿದ್ದೇವೆ। ಶೈಕ್ಷಣಿಕ ವಿಚಾರ ಮಾತ್ರ ಶಾಲೆಯಲ್ಲಿ ಮಾಡಿ ಅದನ್ನು ಮುಂದಕ್ಕೆ ತಗೊಂಡು ಹೋಗ್ತೇವೆ ಅಂತೇಳಿ ಮಕ್ಕಳು ಗೊತ್ತಿಲ್ಲದೆ ಮಾಡಿದಂಥ ವಿಷಯ ಆಕಸ್ಮಿಕವಾಗಿ ನಡೆದೋಯ್ತು। ಆ ವಿಷಯವನ್ನು ಅಲ್ಲೇ ನಾವು ಬಿಟ್ಟಿದ್ದೇವೆ। ಇನ್ನು ನಾವು ಮುಂದಕ್ಕೆ ನಮಗೆ ಮಸೀದಿಗೆ ಕರ್ಕೊಂಡು ನಾವು ಹೋಗುವುದಿಲ್ಲ ಅಂತೇಳಿ ಇದರಲ್ಲಿ ಕೊಟ್ಟಿದ್ದೇವೆ ನಾವು। ಅದು 2 ಪೀರಿಯಡ್ ಹೋಗ್ತದೆ ಮಕ್ಕಳಿಗೆ, ಆದ ಕಾರಣ ನಾವು ಮಸೀದಿಗೆ ಕರ್ಕೊಂಡು ಹೋಗುವುದಿಲ್ಲ ಇನ್ನು ಅಂತೇಳಿ ನಾವು ಇದು ಮಾಡಿದ್ದೇವೆ। ಇಲ್ಲಿ ನನ್ನ ಗಮನಕ್ಕೆ ಬಂದ ಪ್ರಕಾರ ನಿನ್ನೆ ಒಂದು ಶಾಲೆಯಲ್ಲಿ ನಮಾಜ್ ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಹೇಳುವಂಥದ್ದು ಮೊಬೈಲ್ ವಿಡಿಯೋ ವೈರಲ್ ಒಂದು ಅದನ್ನು ನೋಡಿ ನಾವು ನಿನ್ನೆ ಶಾಲೆಗೆ ಭೇಟಿ ಕೊಟ್ಟು ಶಾಲಾ ಮುಖ್ಯೋಪಾಧ್ಯಾಯಿನಿ ಇವರಲ್ಲಿ ಚರ್ಚೆ ಮಾಡಿ ಶೀಘ್ರವಾಗಿ ಶಾಲಾ SDMC ಅಧ್ಯಕ್ಷರು ಹಾಗೆಯೇ ಜನಪ್ರತಿನಿಧಿಗಳು ಈ ಶಾಲೆಗೆ ಸಂಬಂಧಪಟ್ಟಂತೆ ಹಾಗೆಯೇ ಇಲಾಖೆಯ ಅಧಿಕಾರಿಗಳು, ರಕ್ಷಣಾ ಇಲಾಖೆ ಅಧಿಕಾರಿಗಳು ಇವರನ್ನು ಒಟ್ಟು ಸೇರಿಸಿ ಈ ಒಂದು ಸಮಸ್ಯೆ ಏನು ಬಂತು ಇದಕ್ಕೆ ಪರಿಹಾರವನ್ನು ಕಂಡು ಹುಡುಕುವಂಥ ಕೆಲಸವನ್ನು SDMCಯ ಸದಸ್ಯರ ಅಧ್ಯಕ್ಷರ ಒಟ್ಟು ಮುಂದಿನ ಕ್ರಮವನ್ನು ನಾವು ಕೈಗೊಳ್ಳುವ, ಮುಂದೆ ಪೋಷಕರ ಸಭೆಯನ್ನು ಕೂಡ ಕರೆದು ಅವರಿಗೂ ಕೂಡ ಮನವರಿಕೆಯನ್ನು ಮಾಡುವಂಥ ಕೆಲಸವನ್ನು ಮಾಡುವಂತ ಹೇಳುವಂಥದ್ದು ನಾನು ನಿನ್ನೆ ಇಲ್ಲಿ ಸೂಚನೆಯನ್ನು ಕೊಟ್ಟು ನಾನು ಹೋಗಿದ್ದೇನೆ। ಅದೇ ರೀತಿಯಾಗಿ ನಾವು ಇವತ್ತು ಏನು SDMCಯ ಒಂದು ಸಭೆಯಲ್ಲಿ ನಾವು ನಿರ್ಣಯವನ್ನು ತಗೊಂಡಿದ್ದೇವೆ, ಏನು ಹಿಂದೆ ನಡೆದಂಥ ಏನು ನಮಾಜ್ ಇದನ್ನು ಇನ್ನು ಮುಂದಕ್ಕೆ ಇದು ಮರುಕಳಿಸದ ರೀತಿಯಲ್ಲಿ ನಾವೆಲ್ಲರೂ ಇದನ್ನು ನೋಡ್ಕೊಳ್ತೇವೆ। ಪೋಷಕರು ಕೂಡ ಹೇಳಿದ್ದಾರೆ, ಜೊತೆಗೆ SDMCಯ ಸದಸ್ಯರು ಹೇಳಿದ್ದಾರೆ। ಹಾಗಾಗಿ ಆ ಪ್ರಕ್ರಿಯೆ ಮುಂದುವರಿಸಲಿಕ್ಕೆ ಇಲ್ಲಿ ಅವಕಾಶ ಇಲ್ಲ ಅಂತ ಹೇಳುವಂಥದ್ದನ್ನು ನಾವು ಇಲ್ಲಿ ನಿರ್ಣಯ ಮಾಡಿದ್ದೇವೆ। ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಕತಡ್ಕ ಇಲ್ಲಿ ಸಭೆಯನ್ನು ಮಾಡಿದರೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರು, SDMCಯ ಅಧ್ಯಕ್ಷರು, ಗ್ರಾಮ ಪಂಚಾಯತ್ನ ಸದಸ್ಯರು, SDMC ಸದಸ್ಯರು ಹಾಗೆ ಪೋಷಕರು ಎಲ್ಲರ ಸಮ್ಮುಖದಲ್ಲಿ ಸಭೆಯನ್ನು ಮಾಡಿದ್ದೇವೆ। ಏನು ನಿನ್ನೆ ದಿನ ನಡೆದಂಥ ಒಂದು ಘಟನೆ ಅನಿರೀಕ್ಷಿತವಾಗಿ ಆಗಿ ಹೋಗಿದೆ, ಆ ಘಟನೆಯ ಬಗ್ಗೆ ನಾವು ಮತ್ತೆ ಅದು ಮರುಕಳಿಸದಾಗೆ ಮತ್ತು ಎಲ್ಲರೂ ಸಾಮರಸ್ಯದಿಂದ ಶೈಕ್ಷಣಿಕ ಚಟುವಟಿಕೆಗಳಿಗೆ ಮಾತ್ರ ನಾವು ಆದ್ಯತೆಯನ್ನು ಕೊಡಬೇಕು। ಅದನ್ನು ಹೊರತುಪಡಿಸಿ ಬೇರೆ ಗೊಂದಲ ಉಂಟು ಮಾಡುವಂಥದ್ದು, ಶೈಕ್ಷಣಿಕ ಪರಿಸರವನ್ನು ಹದಗೆಡಿಸುವಂಥ ಯಾವುದೇ ಘಟನೆಗಳಿಗೆ ನಾವು ಅವಕಾಶವನ್ನು ಕೊಡಬಾರ್ದು ಅಂಥೇಳಿ ಎಲ್ಲರೂ ಒಮ್ಮತದಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ।